ಇವರ ಹೆಸರು ರವಿ. ವಯಸ್ಸು ಜಸ್ಟ್ 51. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆಲದಂಗಡಿ ಇವರ ಊರು. ಕಂಬಳ ರೇಸ್ನಲ್ಲಿ ಇವರದ್ದು 302 ಮೆಡಲ್ಗಳ ಜಯಬೇರಿ. ಅರೆರೆ, 302 ಮೆಡಲ್ ಅಂದಾಕ್ಷಣ ಎಲ್ಲರ ಹುಬ್ಬು ಒಮ್ಮೆ ಮೇಲೇರದೇ ಇರದು. ಯಾಕಂತಂದ್ರೆ ಇವರು ಮಾಡಿರುವ ಸಾಧನೆಯೇ ಅಂತದ್ದು. ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಕಂಬಳ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಇವರು ಇಂದಿಗೂ ವಯಸ್ಸು 51 ಆದ್ರೂ ಕೋಣಗಳನ್ನ ಓಡಿಸ್ತಾ ಇದ್ದಾರೆ. ಸತತ 28 ವರ್ಷಗಳಿಂದ ಕಂಬಳದ ಓಟದಲ್ಲಿ ಸಾಧನೆ ಮಾಡಿಕೊಂಡು ಬಂದಿದ್ದಾರೆ. ಕಂಬಳದ ಉಸೇನ್ ಬೋಲ್ಟ್ ಎಂದೇ ಖ್ಯಾತಿ ಪಡೆದ ಶ್ರೀನಿವಾಸ ಗೌಡ ಕಳೆದ ಫೆಬ್ರವರಿ 4ರಂದು ಐಕಳದಲ್ಲಿ ನಡೆದ ಕಂಬಳದಲ್ಲಿ 142.5 ಮೀಟರ್ ಉದ್ದದ ಟ್ರ್ಯಾಕ್ ಅನ್ನ 13.62 ಸೆಕೆಂಡ್ ಸಮಯದಲ್ಲಿ ಪೂರೈಸಿದ್ದು ವಿಶ್ವದ ಗಮನ ಸೆಳೆದಿತ್ತು. ಅತಿ ವೇಗದ ಓಟಗಾರ ಉಸೇನ್ ಬೋಲ್ಟ್ ದಾಖಲೆ ಮೀರಿ ನಿಂತ ಶ್ರೀನಿವಾಸ್ ಗೌಡ ಎಂಬ ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಆದ್ರೆ ಈಗ ಇದೇ ರವಿ ಅಳದಂಗಡಿ ಈ ಹಿಂದೆಯೇ 12 ಸೆಕೆಂಡ್ನಲ್ಲಿ ಓಟವನ್ನ ಕಂಪ್ಲೀಟ್ ಮಾಡಿದ್ದರು ಎಂಬ ಮಾಹಿತಿ ದೊರಕಿದೆ. ಕ್ರಿಕೆಟಿಗರು, weight ಲಿಫ್ಟರ್ಗಳು, ಅಥ್ಲೆಟ್ಗಳು ಹೀಗೆ ತಮ್ಮ ಫಿಟ್ನೆಸ್ ಕಾಯ್ದುಕೊಳ್ಳುತ್ತಾರೆ ಎಂದು ನಮಗೆ ಗೊತ್ತಿದೆ. 35ರಲ್ಲೂ 15ರ ಚೆಲುವು ಉಳಿಸಿಕೊಳ್ಳಲು ಸಿನಿಮಾ ನಟಿಯರು, ರೂಪದರ್ಶಿಯರು ಮಾಡುವ ಫಿಟ್ನೆಸ್ ಕಸರತ್ತುಗಳು ಗೊತ್ತು. ಆದರೆ ಇವರು ಯಾರಿಗೂ ಕಡಿಮೆ ಇಲ್ಲದಂತಹ ಸಾಹಸ ಮೆರೆಯುವ, ಕೆರಳಿ ಓಡುವ, ಬಲಿಷ್ಠ ಕೋಣಗಳ ಜೊತೆಗೆ ಓಡಿ ಸೈ ಎನಿಸಿಕೊಳ್ಳುವ ಇವರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ರವಿ ಅವರಲ್ಲಿ ನಿಮ್ಮ 51ರ ವಯಸ್ಸಲ್ಲೂ ನಿಮ್ಮ ಫಿಟ್ನೆಸ್ ರಹಸ್ಯವೇನು ಎಂದು ವಿಚಾರಿಸಿದ್ರೆ ಅವರು ಹೇಳೋದು ಇಷ್ಟೇ. ಏನು ಫಿಟ್ನೆಸ್ ಸ್ವಾಮಿ? ಕಂಬಳ ಮುಗಿದ ಮರುದಿನವೇ ಅಡಿಕೆ ಕುಯ್ಯಲು ಹೋಗುತ್ತೇನೆ, ಹೇಳಿದ ಕೆಲಸ ಮಾಡುತ್ತೇನೆ ಎಂದು. ಹೌದು, ಕಂಬಳ ಕೋಣಗಳ ಮಾಲೀಕರು ಶ್ರೀಮಂತರು ಇರಬಹುದು, ಆದ್ರೆ ಕೋಣಗಳನ್ನ ಓಡಿಸುವವರು ಬಡವರು. ಅವರು ಜಿಮ್ಮಿಗೆ ಹೋಗಿ ಜಾಗಿಂಗ್ ಮಾಡಿ ದೇಹವನ್ನ ಸುಸ್ಥಿತಿಯಲ್ಲಿ ಇಡುವವರಲ್ಲ. ಅಂತಹ ಶಕ್ತಿಯೂ ಅವರಲ್ಲಿಲ್ಲ. ಕಷ್ಟಪಟ್ಟು ದುಡಿಯುವುದೇ ಎಲ್ಲ ಫಿಟ್ನೆಸ್ ಮೂಲ ಮಂತ್ರ ಎಂಬ 10 ಅರ್ಥಗಳು ಇವರ ಮಾತಿನಲ್ಲಿದೆ. ರವಿ ಈಗಾಗಲೇ 3 ಮಕ್ಕಳ ತಂದೆ. ಕಳೆದ 28 ವರ್ಷಗಳಲ್ಲಿ ಇವರು ಕಂಬಳ ಕೋಣಗಳನ್ನ ಓಡಿಸಿ ಗಳಿಸಿದ ಪದಕಗಳ ಸಂಖ್ಯೆ 302. ಗಳಿಸುವ ಪದಕದ ಮೇಲೆ ಕೋಣ ಓಡಿಸುವವನ ಬೇಡಿಕೆ ಇರುತ್ತದೆ. ಕೋಣಗಳ ಮಾಲೀಕರು ರವಿ ಅವರನ್ನ ತಮ್ಮ ಕೋಣಗಳನ್ನ ಓಡಿಸಲು ದುಂಬಾಳು ಬಿಡ್ತಾ ಇದ್ದಾರೆ. ಎಂದಿಗೂ ಈ ಬೇಡಿಕೆಗಳು ಕುಗ್ಗಿಲ್ಲ. ರವಿ ಅವರಿಗೂ ಇತರ ಓಟಗಾರರಿಗೂ ಒಂದು ವ್ಯತ್ಯಾಸವಿದೆ. ಅದೇನೆಂದರೆ ಹೆಚ್ಚಿನ ಓಟಗಾರರು ಮಾಲೀಕರ ಕೋಣಗಳನ್ನ ಓಡಿಸುತ್ತಾರೆ. ಆದ್ರೆ ಅಳದಂಗಡಿಯ ರವಿ ಇತರರ ಕೋಣಗಳನ್ನ ಓಡಿಸುವುದರ ಜೊತೆಗೆ ತಮ್ಮದೇ ಆದ ಸ್ವಂತ ಕೋಣಗಳನ್ನ ಕಂಬಳ ಕ್ರೀಡೆಯಲ್ಲಿ ಓಡಿಸುತ್ತಾರೆ. ಇಂದಿಗೂ ರವಿ ಅವರ ಮನೆಯಲ್ಲಿ 7 ಕೋಣಗಳಿವೆ. ಕಂಬಳ ಕೋಣ ಇಟ್ಟುಕೊಂಡವರು ನಿಜವಾದ ಅರ್ಥದಲ್ಲಿ ಧನಿಕರಾಗಿ ಇರುತ್ತಾರೆ. ಕಂಬಳದ ಕೋಣ ಇಟ್ಟುಕೊಂಡವ ಎನ್ನುವುದೇ ಒಂದು ಪ್ರತಿಷ್ಠೆಯ ಸಂಗತಿ. ಅಂತಹದ್ರಲ್ಲಿ ರವಿ ಇಂದಿಗೂ 7 ಕೋಣಗಳ ಆರೈಕೆಯನ್ನ ತಮ್ಮ ಮನೆಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಶರಣ್ ಸ್ಪಂದನ ನ್ಯೂಸ್.